ರೈತ ಬಾಂಧವರೇ ನಮಸ್ಕಾರ. ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಯಥೇಚ್ಛವಾಗಿ ಹಸಿರು ಮೇವು ಲಭ್ಯವಿರುವ ಸಮಯದಲ್ಲಿ ಅದನ್ನು ಒಣಮೇವಾಗಿ ಸಂಗ್ರಹಣೆ ಮಾಡಿ ಹಸಿರು ಮೇವಿನ ಲಭ್ಯತೆ ಕಡಿಮೆ ಇದ್ದಾಗ ಬೇಸಿಗೆ ಕಾಲದಲ್ಲಿ ಬಳಸಬಹುದು. ಒಣಮೇವಿನ ರುಚಿಯನ್ನು ಹೆಚ್ಚಿಸಲು ಹಾಗೂ ಮೇವಿನಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಯೂರಿಯಾದಿಂದ ಉಪಚರಿಸಿ ನಂತರ ಜಾನುವಾರುಗಳಿಗೆ ನೀಡುವುದು ಸೂಕ್ತ. ಯೂರಿಯಾ ಉಪಚಾರ ಮಾಡಲು 100 ಕೆಜಿ ಒಣಹುಲ್ಲಿಗೆ 1.5 ಕೆಜಿ ಯೂರಿಯಾ, 500 ಗ್ರಾಂ ಉಪ್ಪು, 500 ಗ್ರಾಂ ಖನಿಜ ಮಿಶ್ರಣ, 20 ಗ್ರಾಂ ವಿಟಮಿನ್ ಬ್ಲಂಡ್ ಈ ಪದಾರ್ಥಗಳನ್ನು ಅಗತ್ಯ ಪ್ರಮಾಣದ ನೀರಿನ ಜೊತೆಗೆ ಮಿಶ್ರಣ ಮಾಡಬೇಕು. ನಂತರ ಹುಲ್ಲನ್ನು 5 ರಿಂದ 10 ಮೀಟರ್ ಅಗಲಕ್ಕೆ ಬಿಸಿಲಿನಲ್ಲಿ ತೆಳುವಾಗಿ ಹರಡಬೇಕು. ಅನಂತರ ಸಿದ್ಧಪಡಿಸಿದ ಕಾಲು ಭಾಗ ದ್ರಾವಣವನ್ನ ಸಿಂಚನಗಳು ಅಥವಾ ರೋಜ್ ಕ್ಯಾನ್ ಮೂಲಕ ಸಿಂಪಡಿಸಬೇಕು. ಸಿಂಪಡಿಸಿದ 30 ನಿಮಿಷಗಳ ನಂತರ ತಿರುವಿ ಹಾಕಿ ಉಳಿದ ದ್ರಾವಣ ಚಿಮುಕಿಸಬೇಕು. ಒಣಗಿದ ನಂತರ ಮೇವಿಗಾಗಿ ಇದನ್ನ ಬಳಸಬಹುದು. ದೊಡ್ಡಬಳ್ಳಾಪುರ ತಾಲೂಕು ಗುಣಸಂದ್ರ ಗ್ರಾಮದ ಪ್ರಗತಿಪರ ಕೃಷಿಕ ಶ್ರೀನಿವಾಸ್ ಅವರು ಪಾಲಿ ಹೌಸ್ನಲ್ಲಿ ಹೂವಿನ ಕೃಷಿ ಕೈಗೊಂಡಿದ್ದಾರೆ. 5 ಎಕರೆ ಜಮೀನು ಹೊಂದಿರುವ ಇವರು ವಿವಿಧ ಹೂಗಳು, ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಪಡೆದು ಪಾಲಿ ಹೌಸ್ ಅನ್ನು ವೈಜ್ಞಾನಿಕವಾಗಿ ನಿರ್ಮಿಸಿಕೊಂಡು ಅದರಲ್ಲಿ ಉತ್ತಮ ತಳಿಯ ಸೇವಂತಿಗೆ ಹೂವಿನ ಕೃಷಿ ಕೈಗೊಂಡಿದ್ದಾರೆ. ಕೃಷಿಗೆ ಬೇಕಾದ ನೀರಿನ ಬಳಕೆಗೆ ಇವರು ಇಲಾಖೆಯ ನೆರವಿನಿಂದ ಕೃಷಿ ಹೊಂಡ ನಿರ್ಮಿಸಿಕೊಂಡು ಅದರಲ್ಲಿ ಮೀನು ಸಾಕಣೆಯನ್ನು ಕೂಡ ಮಾಡುತ್ತಿದ್ದಾರೆ. ಪಾಲಿ ಹೌಸ್ನಲ್ಲಿ ಹೂವಿನ ಕೃಷಿ ಕೈಗೊಂಡಲ್ಲಿ ಅನೇಕ ಅನುಕೂಲಗಳಿವೆ ಎನ್ನುವ ಶ್ರೀನಿವಾಸ್ ಅವರು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಬೆಳೆ ನಿರ್ವಹಣೆ ಮಾಡುತ್ತಾ ಗುಣಮಟ್ಟದ ಹೂಗಳನ್ನ ಬೆಳೆದು ಅಧಿಕ ಆದಾಯ ಗಳಿಸುತ್ತಿದ್ದಾರೆ. ಸರ್, ಇದು ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿ ಹಾಕಿದ್ವಿ. ಅದರಲ್ಲಿ ಒಂದು ಹೆಕ್ಟೇರಿಗೆ ಪ್ರೋತ್ಸಾಹ ಧನ ಸಿಕ್ತು. ಅದರಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಂಡ್ವಿ. ಇವಾಗ ಮಾರಿಗೋಲ್ಡ್ ಹಾಕಿದ್ದೀವಿ. ಈ ಸಸಿ ತಗೊಂಡು ತಮಿಳ್ನಾಡಿಂದ ಸಸಿ ತಗೊಂಡು ನೆಟ್ಟಿದ್ದೀವಿ. 2.5 ಅಡಿ ದಿಬ್ಬ, 2.5 ಅಡಿ ಸಾಲ ಹಾಕಿದ್ದೀವಿ. ಒಂದು 100 ಲೋಡ್ ಮಣ್ಣು ಹೊಡ್ಸಿದ್ವಿ. ಒಂದು 20 ಲೋಡ್ ಗೊಬ್ಬರ ಹೊಡ್ಸಿದ್ದೀವಿ. ಜಿಪ್ಸಮ್ ಒಂದು 25 ಮೂಟೆ ಜಿಪ್ಸಮ್ ಹಾಕಿದ್ದೀವಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ಹಾಕಿದ್ದೀವಿ ಸರ್. ಎಲ್ಲ ಹಾಕ್ಬಿಟ್ಟು ಉಳುಮೆ ಮಾಡಿಸ್ಬಿಟ್ಟು ಚೆನ್ಕೆಯಲ್ಲಿ ಬೆಡ್ ಮಾಡಿಸಿ. ಅಗಲ 2.5 ಅಡಿ ಬೆಡ್ ಅಗಲ, ಸಾಲು 2 ಅಡಿ ಅಗಲ, ಹೈಟು ಒಂದು ಅರ್ಧ ಮುಕ್ಕಾಲು ಅಡಿ ಹೈಟ್. ಸಸಿ ಮಾಡಿದಾಗಿಂದ ಒಂದು 3 ಸರಿ 4 ಸರಿ ಗೊಬ್ಬರ ಹಾಕಿದ್ದೀವಿ ಸರ್. DAP 10-26, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ಹಾಕಿದ್ದೀವಿ. ಡ್ರಿಪ್ಪಲ್ಲೂ ಕೊಡ್ತಾ ಇದೀವಿ ಸರ್. ಲಾಗಡು 3 ದಿನ 4 ದಿನಕ್ಕೆ ಒಂದ್ಸರಿ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀವಿ. ಔಷಧಿಗಳು 3 ದಿನ 4 ದಿನಕ್ಕೆ ಸ್ಪ್ರೇ ಮಾಡ್ತಾನೆ ಇದ್ದೀವಿ. ಸಸಿ ನೆಟ್ಟು 2.5 ತಿಂಗಳಾಯ್ತು ಸರ್. ಹೂವು ಸ್ಟಾರ್ಟ್ ಆಗಿ ಇನ್ನೂ ಇವಾಗ ಶಾಂಪಲ್ ಬಂದಿತ್ತು ಸರ್. ಇದು 4,000 ಸ್ಕ್ವೇರ್ ಮೀಟ್ರ್ 1 ಹೆಕ್ಟೇರು. ಅದರಲ್ಲಿ ಒಂದು 32 ಲಕ್ಷ ರೂಪಾಯಿ ಖರ್ಚು ಬಿದ್ದೈತೆ ಸರ್. ಕೃಷಿ ಹೊಂಡ, ಮೋಟ್ರು, ಟಾರ್ಪಲ್ಲು, ಪಾಲಿ ಹೌಸು, ಡ್ರಿಪ್ಪು ಎಲ್ಲ ಸೇರಿ ಅದು ಸಬ್ಸಿಡಿ 18.5 ಲಕ್ಷ ಬಂದಿದೆ ಸರ್. ಇನ್ನು ಮಿಕ್ಕಿದ್ದು ಸ್ವಂತ ಹಾಕ್ತೀನಿ. ಕ್ಯಾಪ್ಸಿಕಮ್ ಹಾಕಿದ್ವಿ ಸರ್. ಅದು ರೇಟು ಸುಮಾರು ಸಿಕ್ತು. ಅದರಲ್ಲಿ ಒಂದು 8 ಲಕ್ಷ 10 ಲಕ್ಷ ಆಗಿತ್ತು ಸರ್. ಒಂದು 4 ಲಕ್ಷ ಖರ್ಚಾಯಿತು. ಒಂದು 4 ಲಕ್ಷ ಉಳಿದಿತ್ತು ಸರ್. ಓಪನ್ ಫೀಲ್ಡಾಗ ರೋಗ ಜಾಸ್ತಿ ಸರ್. ಮಳೆ ಬಂದರೆ ಹೂವು ತಾಣಲ್ಲ ಸರ್. ಅದು ರೇಟ್ ಕಮ್ಮಿ. ಅದಕ್ಕೆ ಪಾಲಿ ಹೌಸಲ್ಲಿ ಹಾಕಿದ್ದೀವಿ ಸರ್. 1 ಹೆಕ್ಟೇರ್ ಐತೆ. ಅದು ಟೊಮೆಟೊ ಹಾಕಿರೋದು. ಅದು ಸಸಿ ಒಂದು 4,000 ಗಿಡ ಹಾಕಿದ್ದೀವಿ ಸರ್. 4,000 ಗಿಡದಲ್ಲಿ 4.5 ಅಡಿ ಸಾಲು, 1.5 ಅಡಿಗೆ ಒಂದು ಸಸಿ ಉಣಿದೀವಿ ಸರ್. ಅದು ಬೆಳೆ ಚೆನ್ನಾಗಿ ಬಂದಿತ್ತು ಸರ್. ಅದು ರೇಟು ಚಿಕ್ಕಬಳ್ಳಾಪುರ ಆಗ್ತಾಯಿದ್ದೀವಿ ಸರ್. ಎಲ್ಲ ಬಾಕ್ಸ್ಗಳು ಆಗ್ತಾಯಿದ್ದೀವಿ ಸರ್. ಸರ್ ಸಸಿ ತಗೊಂಬಂದು ನೀರು ಬಿಟ್ಟು ನಾಟಿ ಮಾಡಿವಿ. ಒಂದು ವಾರಕ್ಕೆ ಸಾಲು ಮಾಡಿವಿ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಸಾಲು ಮಾಡಿವಿ. ಹಂಗೆ ಒಂದು 15 ದಿನ 20 ದಿನ ಇಟ್ಕೊಂಡು ತಿರುಗಿ ಇನ್ನೊಂದು ಸರಿ ಸಾಲು ಮಾಡಿಬಿಟ್ಟು ಕಡ್ಡಿ ಹಾಕಿವಿ ಸರ್. ಕಡ್ಡಿ ಹಾಕ್ಬಿಟ್ಟು ದಾರ ಕಟ್ಟಿವಿ ಒಂಥರ. ಆಮೇಲೆ 15 ದಿನ ಬಿಟ್ಕೊಂಡು ತಿರುಗೋ ಒಂಥರ ಕಟ್ಟಿವಿ ಸರ್. ಇನ್ನೇನು ಶಾಂಪಲ್ಲಿ ಬರೋ ಟೈಮಿಗೆ ಇದು ಫುಲ್ ಎಲ್ಲ 3ನೇ ಸರಿ ದಾರ ಕಟ್ಬಿಟ್ಟು ಶಾಂಪಲ್ ಬಂತು ಸರ್. ಅದು ಚಿಕ್ಕಬಳ್ಳಾಪುರದಿಂದ ಬಾಕ್ಸ್ಗಳು ತಗೊಂಬಂದು ಅಲ್ಲಿಂದ ಆಗ್ತಾಯಿದೆ ಸರ್. ಸರ್, ಇದು ಕೃಷಿ ಭಾಗ್ಯದಲ್ಲಿ ಪಾಲಿ ಹೌಸ್ ಈಗ ಇದಾದಾಗೆ ಕೃಷಿ ಹೊಂಡ ತೋಡಬೇಕು ಅಂತ ಇದಿತ್ತು ಸರ್. ಅದಕ್ಕೆ ಅಲ್ಲಿ ಕೃಷಿ ಹೊಂಡ ಮಾಡಿಸಿದ್ದೀವಿ. ಈ ಪಾಲಿ ಹೌಸ್ ನೀರೆಲ್ಲ ಕೃಷಿ ಹೊಂಡಕ್ಕೆ ಬಿಡ್ತಾ ಇದ್ದೀವಿ ಸರ್. ಅದು ಕೃಷಿ ಹೊಂಡದಿಂದ ಬೇಕು ಅಂದರೆ ನಾವು ಮೋಟ್ರ್ ಇಕ್ಕಿದ್ದೀವಿ ಸರ್. ಡೀಸೆಲ್ ಇಂಜನ್ ಇಕ್ಕಿದ್ದೀವಿ. ಅದರಿಂದ ಬೆಳೆ ಹೊಡಿತಾ ಇದ್ದೀವಿ ಸರ್. ಅದರಲ್ಲಿ ಒಂದು 1,000 ಮೀನಿನ ಮರಿ ತಂದು ಸಾಕಾಣಿಕೆ ಮಾಡಿದ್ದೀವಿ ಸರ್.
ಅದು ತಂದು ಒಂದು 4 ತಿಂಗಳಾಗೈತೆ. ಇನ್ನೂ ಅದು ದಪ್ಪ ಇವಾಗ ಆಗ್ತಾಯಿದೆ ಸರ್. ಕೃಷಿ ಹೊಂಡ 21 ಮೀಟ್ರು ಐತೆ. ಆಳ ಒಂದು 9 ಮೀಟ್ರ್ ಐತೆ ಸರ್ ಆಳ. ಇವರು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಕೊಟ್ಟರು ಸರ್. ಹಸುಗಳು ಒಂದು 7 ಐತೆ ಸರ್. ಅದರಲ್ಲಿ ಒಂದು 3 ಕರಾವು ಮಾಡ್ತಾಯಿದ್ದೀವಿ ಸರ್. ಒಂದು 4 ಕರುಗಳೈತೆ. ಅದರಲ್ಲಿ 3 ನಮ್ಮೂರಲ್ಲೇ ಡೈರಿ ಐತೆ, ಹಾಲಾಗ್ತಾಯಿದ್ದೀವಿ ಸರ್. ಸಗಣಿ ಎಲ್ಲ ನಮ್ಮ ಜಮೀನಿಗೆ ಗೊಬ್ಬರ ಆಗುತ್ತೆ ಸರ್. ಕೃಷಿ ಜೊತೆಯಲ್ಲಿ ಹೈನುಗಾರಿಕೆ ಉಪಕಸಬು ಅಂತ ಮಾಡ್ತಾಯಿದ್ದೀವಿ ಸರ್. ಅದು ಮನೆಗೆ ಹಾಲು ಆಗುತ್ತೆ, ಜಮೀನಿಗೆ ಗೊಬ್ಬರನೂ ಆಗುತ್ತೆ ಅಂತ ಮಾಡ್ತಾಯಿದ್ದೀವಿ ಸರ್. ಒಂದು ಬೆಳೆ ನಷ್ಟ ಆದರೆ ಇನ್ನೊಂದು ಬೆಳೆಯಲ್ಲಿ ಸಿಗುತ್ತೆ ಅಂತ ಮಾಡ್ತಾಯಿದ್ದೀವಿ ಸರ್. ವರ್ಷ ಪೂರ್ತಿ ನಾವು ವ್ಯವಸಾಯನ ಮಾಡಿ ಅದರನ್ನೇ ನಂಬ್ಕೊಂಡಿದ್ದೀವಿ ಸರ್. ಒಂದರಲ್ಲಿ ನಷ್ಟ ಆದರೂ ಇನ್ನೊಂದರಲ್ಲಿ ಲಾಭ ಬರುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಮಾವು ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆ. ಪ್ರಸ್ತುತ ಮಾವು ಬೆಳೆ ವಿವಿಧ ಹಂತಗಳಲ್ಲಿದೆ. ಮಾವಿನ ಬೆಳೆಯಲ್ಲಿ ಇಳುವರಿ ಕುಂಠಿತವಾಗಲು ಮಾವು ಬೆಳೆಗೆ ಬಾಧಿಸುವ ರೋಗ, ಕೀಟಗಳು, ಪೋಷಕಾಂಶಗಳ ಕೊರತೆ ಕಾರಣವಾಗುತ್ತದೆ. ಈ ಬೆಳೆಗೆ ಬಾಧಿಸುವ ರೋಗ, ಕೀಟಗಳು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ರಾಮನಗರ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಮಾವಿನಲ್ಲಿ ಬರ್ತಿರುವಂಥ ಕೀಟ, ರೋಗ ಹಾಗೂ ಪೋಷಕಾಂಶ ನಿರ್ವಹಣೆ ಮತ್ತು ಹೇಗೆ ನೇರ ಮಾರುಕಟ್ಟೆ ಮಾಡುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲನೇದಾಗಿ ಬಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈ ಭಾರೀ ಮಳೆಯಿಂದ ಸಾಕಷ್ಟು ತೋಟಗಳಲ್ಲಿ ಈ ಹೂವು ಉದುರುವಂಥದ್ದು ನಾವು ನೋಡಿದ್ದೇವೆ. ಸೊ ಈ ಮುಂದಿನ ದಿನಗಳಲ್ಲಿ ನಾವು ಏನು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೂವು ಬರುವಂಥ ಸಾಧ್ಯತೆ ಜಾಸ್ತಿ ಕಂಡು ಬರುತ್ತೆ. ಹಾಗೆ ಅದಕ್ಕೂ ಕೀಟದ ಬಾಧೆನೂ ಸಹ ಜಾಸ್ತಿ ಇರುವಂಥದ್ದು ನಮಗೆ ಒಂದು ನಿರೀಕ್ಷೆ ಇರುವಂಥದ್ದು. ಮೊದಲನೇದಾಗಿ ನಾವು ಹೂವು ಬಿಡ್ತುವಂಥ ಸಂದರ್ಭಗಳಲ್ಲಿ ಒಂದು ಕೀಟ ಅಂದರೆ ಜೋನಿ ಹುಳು ಅಂತ ಹೇಳ್ತೀವಿ, ಹಾಗೂ ಅದರ ಜೊತೆಗೆ ಈ ಶಿಲೀಂಧ್ರ ರೋಗ, ಬೂದಿ ರೋಗ ಅಂತ ಹೇಳ್ತೀವಿ, ಅವೆರಡೂ ಒಟ್ಟಾರೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ನಿರ್ವಹಣೆ ಬಗ್ಗೆ ಭಾಳಷ್ಟು ರೈತರು ಗಮನವಹಿಸಬೇಕಾಗತ್ತೆ. ಸೊ ಆ ಒಂದು ನಿರ್ವಹಣೆ ಯಾವ ರೀತಿ ಮಾಡೋದು ಅಂತಂದರೆ, ನಾವು ಸಿಂಪಡಣೆ ಮಾಡೋ ಮೂಲಕ ನಮಗೆ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ರೋಗ ಕಂಡಿರುವಂಥ ಸಂದರ್ಭದಲ್ಲಿ ನಾವು ಏನು ಕಾನ್ಫಿಡರ್ ಅಂತ ಹೇಳ್ತೀವಿ, ಇಮ್ಡಾಕ್ಲೋಪಿಡ್ ಅಂತ ಹೇಳ್ತೀವಿ, ಅದು 0.5 ಮಿಲಿ 1 ಲೀಟರ್ ನೀರಿಗೆ, ಹಾಗೂ 2 ಗ್ರಾಮ್ 1 ಲೀಟರ್ ನೀರು, ವೆಟಬಲ್ ಸಲ್ಫರ್ ಅನ್ನೋದು 2 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡೋ ಮೂಲಕ ಈ ಮೊದಲೇ ಅಂತ ಹೂವು ಬಿಡ್ತಾ ಇರುವಂಥ ಸಂದರ್ಭಗಳಲ್ಲಿ ಈ ಕೀಟ ಮತ್ತು ರೋಗ ಒಟ್ಟಾರೆ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ನಾವು ಮತ್ತೆ ಪೀಚು ಆಗಿ ಹಣ್ಣು ಆಗ್ತಿರುವಂಥ ಸಂದರ್ಭಗಳಲ್ಲಿ ಈ ಒಂದು ಕರ್ನಾಟಕದಲ್ಲಿ ನಾವು ನೋಡ್ತಿರುವಂಥ ಸ್ಪೆಷಲಿ ಬಾದಾಮಿ ತಳಿಯಲ್ಲಿ ಸಾಕಷ್ಟು ಊಜಿ ಉಳಿದು ಏನು ತೊಂದರೆಯನ್ನು ಕಾಣಿಸ್ತೇವೆ, ಅದು ಬಾಧೆಯನ್ನು ಒಳಗೊಂಡಂಥದ್ದು ನಾವು ಜಾಸ್ತಿ ನೋಡಿದ್ದೇವೆ. ಸೊ ಆ ಹಾವಳಿನ ನಾವು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಈ ಊಜಿ ಹುಳು ನಾವು ಭಾಳಷ್ಟು ಜನ ರೈತರು ಈ ಹಣ್ಣು ಕಟಾವು ಮಾಡ್ತಿರುವಂಥ ಸಂದರ್ಭಗಳಲ್ಲಿ ನಿರ್ವಹಣೆ ಮಾಡೋಕ್ಕೆ ಹೋಗ್ತಿರುವಂಥದ್ದು. ಸೊ ಆ ರೀತಿ ನಾವು ನಿರ್ವಹಣೆ ಮಾಡೋ ಮೂಲಕ ನಮಗೆ ಅದು ಸರಿಯಾದ ರೀತಿಯಾದಂಥ ಏನು ಫಲಿತಾಂಶ ಸಿಗೋದಿಲ್ಲ. ಆ ಕಾರಣದಿಂದ ನಾವು ಈಗ ಈ ತಿಂಗಳಲ್ಲಿ ಏನು ಡಿಸೆಂಬರು ಜನವರಿಯಲ್ಲಿ ಇದೆ, ಆ ಸಂದರ್ಭದಿಂದನೇ ನಾವು ಈ ರೀತಿಯಾದಂಥ ಮೋಹಕ ಬಲೆಗಳನ್ನು ನಾವು ಏನು ಅಳವಡಿಸ್ಕೋಬೇಕಾಗತ್ತೆ. ಈ ಊಜಿ ಹುಳುಗಳು ಈ ರೀತಿ ನಾವು ಮೋಹಕ ಬಲೆಗಳನ್ನು 1 ಎಕರೆಗೆ ಸುಮಾರು 10 ಸಂಖ್ಯೆಯಲ್ಲಿ ನಾವು ಕಟ್ಟಿದಾದರೆ ಈ ರೀತಿಯಾದಂಥ ಡಬ್ಬಗಳಲ್ಲಿ ನಾವು ಊಜಿ ಹುಳುಗಳನ್ನು ಆಕರ್ಷಣೆ ಮಾಡಿಕೊಂಡು ಏನು ಸಾಯಿಸುವಂಥದ್ದು ಕೆಲಸ ಆಗುತ್ತೆ. ಹಾಗೆಯೇ ಈ ನಿರ್ವಹಣೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಹೂವು ಬಿಡುತ್ತಿರೋ ಸಂದರ್ಭದಿಂದನೇ ನಾವು ನಿರ್ವಹಣೆ ಮಾಡೋಕ್ಕೆ ಊಜಿ ಹುಳಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಮಗೆ 100ಕ್ಕೆ 100ರಷ್ಟು ಫಲಿತಾಂಶನೂ ಸಿಗುತ್ತೆ. ಮತ್ತು ಈ ಕಾಯಿ ಬಿಡುವಂಥ ಸಂದರ್ಭಗಳಲ್ಲಿ ಸುಮಾರು ಕಾಯಿ ಕಚ್ಚಿ 30ರಿಂದ 40 ದಿನ ಆಗಿದಂಥ ಸಂದರ್ಭಗಳಲ್ಲಿ ಈ ಊಜಿ ಹುಳು ಅದರ ಮೇಲೆ ಮೊಟ್ಟೆ ಇಡುವಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ಆ ಸಂದರ್ಭದಲ್ಲಿ ಒಂದು ಸಿಂಪಡಣೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಆ ಕಾರಣದಿಂದ ನಾವು ಡೆಲ್ಟಾಮೆಥ್ರಿನ್ 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಮತ್ತು ಅದರ ಜೊತೆಗೆ 10 ಗ್ರಾಮ್ ಬೆಲ್ಲವನ್ನು ಬೆರೆಸಿಬಿಟ್ಟು ಸಿಂಪಡಣೆ ಮಾಡೋ ಮೂಲಕ ನಮಗೆ ಈ ಮೊಟ್ಟೆಗಳು ಮತ್ತು ಮರಿಹುಳುಗಳನ್ನು ನಾವು ಕೊಲ್ಲೋಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ನಾವು ಊಜಿ ಹುಳು ಬಗ್ಗೆ ನಾವು ಹೇಳ್ತಾ ಹೋದರೆ, ಈ ಕಟಾವು ಮಾಡೋಕ್ಕಿಂತ ಮುಂಚಿತವಾಗಿ 20-25 ದಿನ ಕಾಲಕ್ಕೆ ಯಾವುದೇ ರೀತಿಯಾದಂಥ ರೈತರು ಸಿಂಪಡಣೆ ಮಾಡಿಕೊಡ್ದು. ಯಾಕಂದರೆ ಅದು ಸಿಂಪಡಣೆ ಮಾಡಿರುವಂಥ ಔಷಧಿ ಗ್ರಾಹಕರಿಗೆ ಸೇವಿಸಿದಂಥ ಆಗುತ್ತೆ. ಆ ಕಾರಣದಿಂದ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದರ ಜೊತೆಗೆ ಕಟಾವು ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಈ ಚಿಬ್ಬೆ ರೋಗ ಅಂತ ಹೇಳ್ತೀವಿ. ಚಿಬ್ಬೆ ರೋಗ ಯಾವ ರೀತಿ ಬರುತ್ತೆ ಅಂತಂದರೆ,
ನೀವು ಕಟ್ ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಹಣ್ಣು ಕಟಾವು ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಈ ಹಾಲು ಸೋರುತ್ತೆ ಅದರ ಮೇಲೆ. ಆ ಹಾಲು ಸೋರಿದ ಮೂಲಕ ಆ ಶಿಲೀಂಧ್ರಗಳು ಅದರ ಮೇಲೆ ಬೆಳ್ಕೊಂಡು ಈ ಹಣ್ಣು ಕಪ್ಪು ಕಲರ್ ಆಗೋವಂಥದ್ದು. ಅದು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಿರುವಂಥ ಸಂದರ್ಭಗಳಲ್ಲಿ ನಮಗೆ ಅದರದ್ದು ಬೆಲೆಯನ್ನು ಏನು ಮಾರ್ಕೆಟ್ ಬೆಲೆ ಏನಿರುತ್ತೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ನಮಗೆ ರೈತರಿಂದ ಖರೀದಿ ಮಾಡುವಂಥದ್ದಾಗುತ್ತೆ. ಏನಾಗುತ್ತೆ ಅಂತಂದರೆ ಅದು ನಮಗೆ ಕಪ್ಪು ಕಲರ್ ಕಾಣಿಸ್ತಿರೋದ್ರಿಂದ ಗ್ರಾಹಕರು ತಿನ್ನೋಕ್ಕೆ ಇಷ್ಟ ಬಯಸೋದಿಲ್ಲ. ಸೊ ಆ ನಿರ್ವಹಣೆ ಯಾವ ರೀತಿ ಮಾಡೋದು ಅಂತಂದರೆ, ನೀವು ಮಳೆ ಬಂದಿರುವಂಥ ಸಂದರ್ಭದಲ್ಲಿ ಕಟಾವು ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಮಳೆ ಬಂದಿರುವಂಥ ಸಂದರ್ಭಗಳಲ್ಲಿ ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ 3 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಕಟ್ ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಈ ಹಾಲು ಸೋರುತ್ತಿರುವಂಥ ಹಣ್ಣುಗಳನ್ನು ಬಿಸಿನೀರಲ್ಲಿ ನಾವು 55 ಡಿಗ್ರಿ ಇರ್ತಿರುವಂಥ ಬಿಸಿನೀರಲ್ಲಿ ನಾವು ಬಟ್ಟೆನ ಅದ್ಬಿಟ್ಟು ನೀಟಾಗಿ ಒರೆಸೋ ಮೂಲಕ ನಮಗೆ ಈ ಚಿಬ್ಬೆ ರೋಗನ ನಾವು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮಾವಿನ ಬೆಳೆಯಲ್ಲಿ ಊಜಿನೊಣದ ನಿರ್ವಹಣೆಗೆ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮವಾದ ಮೋಹಕ ಬಲೆಗಳನ್ನು ಮಾವಿನ ತಾಕಿನಲ್ಲಿ ಅಳವಡಿಸಬೇಕು. ಈ ಕುರಿತು ತಜ್ಞರು ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಲಿದ್ದಾರೆ. ಇದು ಮಾವಿನಲ್ಲಿ ಹಣ್ಣಿಗೆ ಬರ್ತಿರುವಂಥ ಊಜಿ ಹುಳಿ ನಿರ್ವಹಣೆ ಮೋಹಕ ಬಲೆಗಳಂತ ಹೇಳ್ತೀವಿ. ಸೊ ಊಜಿ ಹುಳು ನಿರ್ವಹಣೆಗೆ ನಾವು ಇದನ್ನು ಬಳಕೆ ಮಾಡೋದ್ರ ಮೂಲಕ ನಮಗೆ ನಮ್ಮ ಜಮೀನಲ್ಲಿ ಇರ್ತಿರುವಂಥ ನಮ್ಮ ತೋಟದಲ್ಲಿ ಇರ್ತಿರುವಂಥ ಊಜಿ ಹುಳುವಿನ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದರೆ ಈ ಮೋಹಕ ಬಲೆಗಳನ್ನು ಸುಮಾರು 1 ಎಕರೆಗೆ 8 ರಿಂದ 10 ಬಲೆಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದರೆ ಈ ರೀತಿಯಾದಂಥ ಡಬ್ಬ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಬಿಸ್ಕೆಟನ್ನು ಇರುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ಈ ರೀತಿ ತೆಗೆದುಬಿಟ್ಟು ಈ ಬಿಸ್ಕೆಟ್ನ ನಾವು ಈ ಒಳಗಡೆ ಸೇರಿಸೋ ಮೂಲಕ ನಮಗೆ ಈ ರೀತಿ ಓಪನ್ ಇರುತ್ತೆ. ಇದನ್ನು ಜೋಡಿಸೋದು ತುಂಬ ಸುಲಭವಾದದ್ದು. ಅದಕ್ಕೆ ಕಂಪೇರ್ ನಾವು ನೋಡ್ತಾ ಹೋದರೆ ಈ ಒಂದು ಬಿಸ್ಕೆಟ್ನ ಇದ್ರ ಒಳಗಡೆ ಸೇರಿಸ್ಬಿಟ್ಟು ನಾವು ಈ ರೀತಿ ಆದಂಥ ಡಬ್ಬಗಳನ್ನು ಮುಚ್ಚಿಬಿಟ್ಟು ಮತ್ತು ಈ ರೀತಿಯಾದಂಥ ಕಟ್ಟೋ ಮೂಲಕ ನಮಗೆ ಅನುಕೂಲ ಆಗುತ್ತೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿತ್ತು, ಈ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೊಳ್ತಿದ್ದ ಹಣ್ಣಾಗಲಿ ಮತ್ತು ಬೇರೆ ಒಂದು ಪದಾರ್ಥಗಳನ್ನು ಇದರಲ್ಲಿ ಹಾಕ್ಬಾರ್ದು. ಸಾಮಾನ್ಯವಾಗಿ ನಾವು ಏನು ಶಿಫಾರಸು ಮಾಡ್ತೀವಿ ಅಂದರೆ ಒಂದು 2 ರಿಂದ 3 ಇಂಚಷ್ಟು ನೀರನ್ನು ಹಾಕಬೇಕಾಗತ್ತೆ. ಸೊ ಅದರ ಜೊತೆಗೆ 1 ಹನಿಯನ್ನು ಕೀಟನಾಶಕನ 1 ಹನಿ ಅಥವಾ 2 ಹನಿಯನ್ನು ಹಾಕಿದ್ರ ಮೂಲಕ ನಮಗೆ ಈ ಬಂದಿರುವಂಥ ಊಜಿ ಹುಳುಗಳು ಇದರ ಒಳಗೆ ನಮಗೆ ನಿರ್ವಹಣೆ ಮಾಡೋಕ್ಕೆ ಮತ್ತು ಸಾಯಿಸೋಕ್ಕೆ ಅನುಕೂಲ ಆಗುತ್ತೆ. ಈಗ ಮಾವಲ್ಲಿ ನಾವು ಗುಣಮಟ್ಟದ ಇಳುವರಿ ಹಾಗೂ ಹಣ್ಣುಗಳನ್ನು ಪಡೆಯೋದು ಹೇಗೆ ಅಂತಂದರೆ ಈ ಲಘು ಪೋಷಕಾಂಶಗಳ ಮುಖಾಂತರ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಭಾಳಷ್ಟು ವರ್ಷಗಳಿಂದ ಕಾಲ ನಾವು ರೈತರಿಗೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ ಈ ಮ್ಯಾಂಗೋ ಸ್ಪೆಷಲ್ ಅಂದರೆ ಮಾವು ಸ್ಪೆಷಲ್ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 16 ಲಘು ಪೋಷಕಾಂಶಗಳ ಅಂಶಗಳನ್ನು ಹೊಂದಿರುವಂಥದ್ದು. ಸೊ ಈ ಸಿಂಪಡಣೆ ಈ ಲಘು ಮ್ಯಾಂಗೋ ಸ್ಪೆಷಲ್ನ ಸಿಂಪಡಣೆ ಮಾಡೋ ಮೂಲಕ ನಮಗೆ ಗುಣಮಟ್ಟದ ಹಣ್ಣು ಮತ್ತು 20% ಅಷ್ಟು ಇಳುವರಿ ಹೆಚ್ಚಿಸೋಕ್ಕೆ ಅನುಕೂಲ ಆಗ್ತಿರುವಂಥದ್ದು. ಇದರ ಸಿಂಪಡಣೆ ಮಾಡ್ತಿರುವಂಥ ವಿಧಾನ ಹೇಗೆ ಅಂತಂದರೆ, ಇದು ನಮ್ಮಲ್ಲಿ 2 kg ಪ್ಯಾಕೆಟ್ ಸಿಗುತ್ತೆ. ಅಂದರೆ 200 ಲೀಟ್ರಿಗೆ ನಾವು ತೊಗೊಂಡಿರೋ ದ್ರಾವಣಕ್ಕೆ 1 kg ಮ್ಯಾಂಗೋ ಸ್ಪೆಷಲನ್ನು ಬೆರೆಸಬೇಕಾಗತ್ತೆ. ಅದರ ಜೊತೆಗೆ 5 1 ರೂಪಾಯಿ ಪ್ಯಾಕೆಟ್ ಇರ್ತಿರುವಂಥ ಶಾಂಪೂನ ಮತ್ತು 15 ನಿಂಬೆಹಣ್ಣು ರಸವನ್ನು ಹಿಂಡಿಸಿರೋ ಮೂಲಕ ನಮಗೆ ಚೆನ್ನಾಗಿ ಬೆರೆಸಿಬಿಟ್ಟು ಅದು ಸಿಂಪಡಣೆ ಮಾಡೋ ಮೂಲಕ ನಮಗೆ ಸಾಕಷ್ಟು ಅನುಕೂಲಗಳನ್ನು ದೊರೀತಾ ಇದೆ. ಸೊ ಈ ಮ್ಯಾಂಗೋ ಸ್ಪೆಷಲ್ ಸಿಂಪಡಣೆ ಮಾಡೋ ಮೂಲಕ ನಮಗೆ ಗುಣಮಟ್ಟದ ಹಣ್ಣು ಹಾಗೂ 20% ಇಳುವರಿಯನ್ನು ಹೆಚ್ಚಿಸೋಕ್ಕೆ ಅನುಕೂಲ ಆಗುತ್ತೆ. ಮಾವಿನ ಹಣ್ಣುಗಳ ಮಾರಾಟವನ್ನು ರೈತರು ನೇರ ಮಾರುಕಟ್ಟೆ ಮಾಡಲು ಎಲ್ಲ ಅನುಕೂಲಕರ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ರೈತರು ತಾವೇ ನೇರವಾಗಿ ಮಾರಾಟ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳಬಹುದು. ಈ ರೈತರಿಗೆ ಫಸಲು ಬಂದಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ರೈತರು ಈ ಗೊಂದಲಕ್ಕೆ ಒಳಗೊಂಡಿರುವಂಥದ್ದು ನಾವು ಕಂಡಿದ್ದೇವೆ. ನಮ್ಮ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಮಾವು ನಿಗಮ ಮಂಡಳಿ ಆಗಿರ್ಬೋದು, ನಮ್ಮ ರಾಮನಗರ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಸಾಕಷ್ಟು ರೈತರಿಗೆ ಸಾಕಷ್ಟು ಪ್ಲಾಟ್ಫಾರ್ಮ್ಗಳನ್ನು ಒದಗಿಸ್ಕೊಟ್ಟಿದ್ದೇವೆ. ಈ ಮಾವಿನ ಬೆಳೆಗಾರರಿಗೆ ಈ ರೇಟಿನ ಒಂದು ಸಮಸ್ಯೆ ಇರೋದರಿಂದ ಅವರು ಸ್ವತಃ ಅವರೇ ನೇರ ಮಾರುಕಟ್ಟೆ ಮಾಡೋಕ್ಕೂ ಸಹ ಅನೇಕ ವೇದಿಕೆಗಳನ್ನು ಒದಗಿಸ್ಕೊಟ್ಟಿದ್ದೇವೆ. ಸೊ ನೇರ ಮಾರುಕಟ್ಟೆ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳನ್ನು ಇದ್ದಾವೆ. ಮೊದಲನೇದಾಗಿ ನಾವು ಹೇಳಬೇಕಾದ್ರೆ, ನೀವು ತೋಟಗಾರಿಕೆ ಇಲಾಖೆ ರಾಮನಗರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ನಾವು ಏನು ಬೆಂಗಳೂರಲ್ಲಿ ಇರ್ತಿರುವಂಥ ಅಪಾರ್ಟ್ಮೆಂಟ್ಗಳಿಗೆ ನಾವು ನೇರ ಮಾರುಕಟ್ಟೆ ಮಾಡೋಕ್ಕೆ ವೇದಿಕೆಗಳನ್ನು ಒದಗಿಸ್ಕೊಡ್ತಾ ಇದ್ದೇವೆ. ನೇರ ಮಾರುಕಟ್ಟೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಗುಣಮಟ್ಟದ ಹಣ್ಣು ಏನು ಕ್ವಾಲಿಟಿ ಅಂತ ಹೇಳ್ತೀವಿ ಅದನ್ನು ಕಾಪಾಡ್ಕೋಬೇಕಾಗತ್ತೆ. ಹಾಗೆ ಮತ್ತು ಸುರಕ್ಷಿತವಾಗಿ ಮಾಗಿಸ್ಬೇಕು, ಅಂದರೆ ಸೇಫ್ ರೈಪ್ನಿಂಗ್ ಅಂತ ಹೇಳ್ತೀವಿ. ಅದು ಯಾವುದೇ ರೀತಿಯಾದಂಥ ಕಾರ್ಬೈಡು ಮತ್ತು ಬೇರೆ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅದು ಹಣ್ಣನ್ನು ಮಾಗಿಸ್ಬಾರ್ದು.
ನಾವು ವೈಜ್ಞಾನಿಕವಾಗಿ ನಮ್ಮನ್ನು ಸಂಪರ್ಕಿಸಿದ ಮೂಲಕ ನಾವು ಯಾವ ರೀತಿ ವೈಜ್ಞಾನಿಕವಾಗಿ ಹಣ್ಣನ್ನು ಮಾಗಿಸೋ ಅನ್ನೋದು ಪದ್ಧತಿಯನ್ನು ಕಲಿಸ್ಕೊಡ್ತೇವೆ. ಅದರ ಜೊತೆಗೆ ಈ ಕೊರಗೇಟೆಡ್ ಬಾಕ್ಸಸ್ ಅಂತ ಹೇಳ್ತೀವಿ, ಮ್ಯಾಂಗೋ ಬೋರ್ಡಿಂದ ಕೊಡ್ತಿರುವಂಥ ಬಾಕ್ಸ್ಗಳಾಗಿರ್ಬೋದು, ನಮ್ಮಲ್ಲಿ ಬೇಕಾಗಿರುವಂಥ ಡಿಸೈನ್ಗಳನ್ನು ನಾವು ಒದಗಿಸ್ಕೊಟ್ಟು ಅವ್ರು ನೇರವಾಗಿ ಮಾರುಕಟ್ಟೆ ಮಾಡೋಕ್ಕೆ ಅನುಕೂಲವನ್ನು ಮಾಡಿಕೊಡ್ತೇವೆ. ಅದರ ಜೊತೆಗೆ ಈಗಾಗಲೇ ನಾವು ಹೇಳಬೇಕಾದ್ರೆ ಕಳೆದ 2-3 ವರ್ಷದಿಂದ ಈ ಮಾವಿಗೆ ಸಾಕಷ್ಟು ಬೇಡಿಕೆ ಇದೆ. ಬೆಂಗಳೂರಲ್ಲಿ ಬೇಕಾಗ್ತಿರುವಂಥ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಸೋಸಿಯೇಷನ್ಸ್ಗಳಾಗಿರ್ಬೋದು, ಸಾಕಷ್ಟು ಬೇಡಿಕೆ ಇರೋದ್ರಿಂದ ಈ ರೀತಿ ನೇರ ಮಾರುಕಟ್ಟೆ ಮಾಡೋ ಮೂಲಕ ನಮಗೆ ಆದಾಯವನ್ನು ದುಗುಣಗೊಳಿಸೋಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ. ಯಾಕಂದರೆ ನೀವು ಆಚೆಗಡೆ ಕೊಡ್ತಿರುವಂಥ ಸಂದರ್ಭಗಳಲ್ಲಿ ನಿಮಗೆ ದರ ಕಡಿಮೆ ಸಿಗ್ತಿರ್ಬೋದು, ಆದರೆ ನೀವು ನೇರ ಮಾರುಕಟ್ಟೆ ಮಾಡೋ ಮೂಲಕ ನಿಮಗೆ ತುಂಬ ಒಳ್ಳೆಯ ಬೆಲೆ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ಒಂದು ಏನು ಪದಾರ್ಥಗಳಿದೆ ಗ್ರಾಹಕರಿಗೆ ನೇರವಾಗಿ ಕೊಡೋದ್ರ ಮೂಲಕ ನಮಗೆ ಆದಾಯನ ಹೆಚ್ಚಿಸೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗೆ ತಜ್ಞರು ಇದುವರೆಗೂ ತಿಳಿಸಿದಂತೆ ಮಾವಿನ ಬೆಳೆಯಲ್ಲಿ ರೋಗ ಕೀಟಬಾಧೆಯನ್ನು ಸಕಾಲದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಹತೋಟಿ ಮಾಡಿ ರೋಗ ಮತ್ತು ಕೀಟರಹಿತ ಗುಣಮಟ್ಟದ ಹಣ್ಣುಗಳನ್ನು ಬೆಳೆದು ಆದಾಯ ಗಳಿಸಬಹುದು. ನೇರಳೆ ಬೇಸಾಯ ಹಾಗೂ ರೇಷ್ಮೆಗೂಡು ಉತ್ಪಾದನೆಯಲ್ಲಿ ಹಲವಾರು ತಾಂತ್ರಿಕತೆಗಳು ಅಭಿವೃದ್ಧಿಗೊಂಡಿರುವುದರಿಂದ ರೈತರಿಗೆ ಸುಲಭ ಹಾಗೂ ಲಾಭದಾಯಕ ಕೃಷಿಯಾಗಿದೆ. ಹಿಪ್ಪು ನೇರಳೆಯನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದು ಚಾಕಿ ಸಾಕಣೆ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಬಂಗಾರಪೇಟೆಯ ರೈತ ರಘುಪತಿ ಗೌಡ ಅವರು. ನಾವು ಸುಮಾರು 15 ಎಕರೆ ರೇಷ್ಮೆ ಕಡ್ಡಿ ಇಟ್ಕೊಂಡಿದ್ದೀವಿ. ಎಲ್ಲ ವೈಡ್ರ್ ಸ್ಪೇಸಿಂಗು 10x3. ಯಾಕೆ 10x3 ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಯಾಂತ್ರೀಕರಣಕ್ಕೆ ಸುಲಭ ಆಗಬೇಕು. ಕ್ಲೋಸ್ ಡೆನ್ಸಿಟಿ ಕ್ರಾಪಿಂಗ್ಸ್ ಇದ್ದರೆ ಸುಮ್ಮನೆ ಕೀಟಬಾಧೆ ಒಳಗಡೆ ಏನು ಯಂತ್ರೋಪಕರಣಗಳು ಕೆಲಸ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ನಾವು ಹೊಸದಾಗಿ 10x3 ಅಂತ ನಾವು ಕಂಡು ಹಿಡ್ಕೊಂಡು 10 ಅಡಿ ಸಿಂಗಲ್ ಸಾಲು ಮಾಡಿಕೊಂಡ್ರೆ ಇದೇ ಸಾಲಲ್ಲಿ ನಾವು ಗೊಬ್ಬರ ಬೆಳ್ಕೊತೀವಿ. ಉರುಳಿ ಬೆಳೆದು ಅಲ್ಲೇ ರೋಟ್ರ್ ಹೊಡೆದು ಅಲ್ಲೇ ಮಲ್ಚ್ ಮಾಡ್ತೀವಿ. ನೀರು ತುಂಬ ಕಮ್ಮಿ ಬೇಕಾಗ್ತದೆ. 10 ಅಡಿಗೆ ಒಂದು ಸಾಲಿದ್ರೆ ನೀರು ತುಂಬ ಕಮ್ಮಿ. ಯಾಕಂದರೆ ನಮ್ಮದು ಕೋಲಾರ ಜಿಲ್ಲೆ ಬರ ಪ್ರದೇಶ ಆಗಿರೋದ್ರಿಂದ ನೀರಿಗೂ ನಮ್ಗೆ ತುಂಬ ಸಮಸ್ಯೆ. 1500 ಅಡಿವರೆಗೂ ಬೋರು ಹಾಕ್ಸ್ಬೇಕಾಗ್ತದೆ. ನಾವು ನೀರಿನ ಸಮಸ್ಯೆಗೋಸ್ಕರ ಮತ್ತು ಯಾಂತ್ರೀಕರಣಕ್ಕೋಸ್ಕರ ನಾವು ಈ 10x3 ಮಾಡಿಕೊಂಡು ಅಲ್ಲೇ ಗೊಬ್ಬರ ಬೆಳ್ಕೊಂಡು ಅಲ್ಲೇ ರೋಟ್ರಲ್ಲಿ ಮಲ್ಚಿಂಗ್ ಮಾಡ್ಕೊತೀವಿ. ಇದಕ್ಕೆ ನಾವು ವರ್ಷಕ್ಕೆ 3 ಸಾರಿ ಅಥವಾ 4 ಸಾರಿ ಉರುಳಿ ಚೆಲ್ಲಿ ಅಲ್ಲೇ ರೋಟ್ರ್ ಹೊಡೆಯೋದ್ರಿಂದ ನಮ್ಮದು ಆರ್ಗ್ಯಾನಿಕ್ ಕಾರ್ಬನ್ನು ಇವತ್ತು 0.8 ಇದೆ. ನಮ್ಮ ಬೇರೆ ಬೇರೆ ರೈತರುಗಳು ಹೊಲಗಳು ಪರೀಕ್ಷೆ ಮಾಡಿಸಿದಾಗ 0.03, 0.01 ಇರ್ತದೆ ಆರ್ಗ್ಯಾನಿಕ್ ಕಾರ್ಬನ್ನು. ನಮ್ದೇನಾಗಿದೆ ಅಂದರೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿರೋದ್ರಿಂದ ನಮ್ಗೆ ಬರೀ 180 kg ಯೂರಿಯಾ ಮಾತ್ರ ಹಾಕಿದ್ರೆ ಸಾಕು ನಮ್ಮ ತೋಟಕ್ಕೆ ವರ್ಷಕ್ಕೆ. ನಮ್ಮದು ಫಾಸ್ಫರಸ್ ಜಾಸ್ತಿ ಇದೆ, ಆರ್ಗ್ಯಾನಿಕ್ ಕಾರ್ಬನ್ 0.78 ಇದೆ, NPK ಫಾಸ್ಫರಸ್ ಜಾಸ್ತಿ ಇದೆ, ಎಲ್ಲ ಜಾಸ್ತಿ ಇದೆ. ಬರೀ ನೈಟ್ರೋಜನ್ ಮಾತ್ರ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೋಸ್ಕರ ಈ 5.5 ಎಕರೆ ಫ್ಲ್ಯಾಟಲ್ಲೂ ನೈಟ್ರೋಜನ್ ಮಾತ್ರ ಒಂದು ವರ್ಷಕ್ಕೆ 180 kg 3 ಸಮಕ್ಕಂತ ಕೊಟ್ಟರೆ ಸಾಕು. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ DAP, ಪೊಟ್ಯಾಶು, ಯೂರಿಯಾ 3 ಮಿಕ್ಸ್ ಮಾಡೋದು 40,000, 55,000 ಆಗುತ್ತೆ ಗೊಬ್ಬರ ಆಗೋಷ್ಟೊತ್ತಿಗೆ. ಬರೀ 3 ಮೂಟೆ 4 ಮೂಟೆ ಗೊಬ್ಬರ ಅಂದರೆ ನಮಗೆಲ್ಲ 3,000 ಅಲ್ಲಿ ಮುಗ್ದೋಗುತ್ತೆ. 40,000-50,000 ಉಳಿತಾಯ ಆಗ್ತದೆ. ಇದು ರೈತನ ಆದಾಯ ದ್ವಿಗುಣಗೊಳಿಸೋದಂದರೆ ಈ ಥರ ಖರ್ಚು ಕಮ್ಮಿ ಮಾಡಿಕೊಂಡು ಯಾಂತ್ರೀಕರಣ ಮಾಡಿಕೊಂಡು ಆಮೇಲೆ ಔಷಧಿ ಹೊಡೆಯೋ ಪಂಪ್ ಮಾಡ್ಕೊಂಡಿದ್ವಿ ನಾವೇ. ಮೊದಲು 7-8 ಜನ ಬೆನ್ನಿಗೆ ಹಾಕ್ಕೊಂಡು ಹೊಡ್ಕೊಂಡು ಹೋಗ್ಬೇಕಾಗಿತ್ತು. ಸುಮ್ಮನೆ 500 ರೂಪಾಯಿ ಅಂದ್ರೂ 3,000-4,000 ರೂಪಾಯಿ ವೇಸ್ಟ್ ಆಗ್ತಾಯಿತ್ತು. ಅದರಿಂದ ನಾವೇ ಮಾಡಿಸ್ಕೊಂಡ್ರಿ ಟ್ರ್ಯಾಕ್ಟರ್ಗೆ ಹಾಕೋ ಅಟ್ಯಾಚ್ಮೆಂಟ್ ಪಂಪು, ಪವರ್ ಸ್ಪ್ರೇಯರ್ದು. 4 ಸಾಲು 1 ಎಕರೆ 6 ನಿಮಿಷದಲ್ಲಿ ಮುಗಿದೋಗ್ತದೆ. ಇವಾಗ ಬೇರೆ ಏನು ನಾವು ಬರೀ ರೇಷ್ಮೆ ತೋಟಕ್ಕೆ ಮಾತ್ರ ಹೊಡ್ಕೋತೀವಿ. 1 ಎಕರೆ ನಮ್ಮ ತೋಟ ಎಲ್ಲ ಹೆಚ್ಚು ಕಮ್ಮಿ ಅಂದರೆ 1 ಅವರಲ್ಲಿ ಮುಗಿದೋಗ್ಬಿಡ್ತದೆ. ಟೈಮು ಉಳಿತಾಯ, ಔಷಧಿನೂ ಉಳಿತಾಯ, ಲೇಬರು ಉಳಿತಾಯ,
ರೈತನಿಗೆ ಈ ಥರ ದ್ವಿಗುಣ ಆಗಬೇಕು ಆದಾಯ. ನಾವು ಈ ರೇಷ್ಮೆ ತೋಟಕ್ಕೆ ಕೀಟ ಬಾಧೆ, ನುಸಿ ಬಾಧೆ ಜಾಸ್ತಿ ಇರ್ತದೆ. ಈ ನಡುವೆ ಎಲ್ಲ ಈ ಥ್ರಿಪ್ಸು ಮೈಟ್ಸು ಜಾಸ್ತಿ ಇದೆ. ಎಲ್ಲ ಮ್ಯಾಜಿಸ್ಟರ್ ಹೊಡೀರಿ, ಅದು ರೋಗ ಹೊಡೀರಿ ಅಂತಾರೆ. ಬಟ್ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ಬೇವಿನ ಎಣ್ಣೆ 1 ಗ್ರಾಮ್ 1 ml ಹಾಕ್ಕೊಂತೀವಿ, ಶಾಂಪೂ 2 ml ಹಾಕ್ತೀವಿ, ತಲೆಗೆ ಹಾಕೋ ಶಾಂಪೂ. ಕೊನೆಗೆ ಅದ್ರ ಜೊತೆಗೆ 2 ಗ್ರಾಮ್ ಕ್ಯಾಪ್ ಟಾಪ್ ಹಾಕೋತೀವಿ, ಕ್ಯಾಪ್ ಟಾಪ್ ಅಥವಾ ಬಾವಿಸ್ಟನ್ ಹಾಕೊಂಡು ನಾವು ಇದನ್ನೇ ಸ್ಪ್ರೇ ಮಾಡ್ತೀವಿ ರೇಷ್ಮೆ ಕಡ್ಡಿಗೆ. ಯಾಕಂದರೆ ಕೆಮಿಕಲ್ ಹೊಡೆಯೋದ್ರಿಂದ ಸಣ್ಣ ಹುಳುಗಳಿಗೆ ಹಾನಿ ಆಗ್ತದೆ ಅಂದ್ಬಿಟ್ಟು ನಾವು ನ್ಯಾಚುರಲ್ ಆಗಿ ಪೌಡ್ರಿ ಮೆಲ್ಡು ಇದು ಫಂಗಸ್ಗೆ ಮಾತ್ರ ಅದು ಕ್ಯಾಪ್ ಟಾಪ್ ಅಥವಾ ಇದು ಹಾಕೊಂತೀವಿ. ಬಿಟ್ಟರೆ ಕೀಟಗಳಿಗೆಲ್ಲ ನಾವು ಬೇವಿನ ಎಣ್ಣೆಲ್ಲೇ ಇದಾಗ್ತದೆ, ಅದೆಲ್ಲ ಏನು ಬರಲ್ಲ. ಅದರಿಂದ ನಾವು ಬರೀ ಬೇವಿನ ಎಣ್ಣೆ, ಶಾಂಪು, ಕ್ಯಾಪ್ ಟಾಪು ಇಲ್ಲ ಬಾವಿಸ್ಟನ್ನು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತೀವಿ. 15 ಎಕರೆಯಲ್ಲಿ ಹಿಪ್ಪು ನೇರಳೆ ಬೆಳೆದಿರುವ ಇವರು ಚಾಕಿ ಸಾಕಾಣಿಕಾ ಕೇಂದ್ರವನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಗುಣಮಟ್ಟದ ಚಾಕಿ ಹುಳು ಸಾಕಣೆ ಮಾಡಿ ಸುತ್ತಮುತ್ತಲ ರೈತರಿಗೆ ಒದಗಿಸುತ್ತಿದ್ದಾರೆ. ರೇಷ್ಮೆ ಇಲಾಖೆಯಿಂದ ಹಿಪ್ಪು ನೇರಳೆ ಬೇಸಾಯ ಮತ್ತು ರೇಷ್ಮೆ ಹುಳು ಸಾಕಣೆಗೆ ನೀಡುವ ವಿವಿಧ ಸವಲತ್ತುಗಳನ್ನು ಇವರು ಉಪಯೋಗಿಸಿಕೊಂಡು ಅನುಕೂಲ ಪಡೆಯುತ್ತಿದ್ದಾರೆ. ನಾವು ಸಾಲು ಇವಾಗ 10x3 ಇಟ್ಕೊಂಡಿದ್ದೀವಿ. 10 ಅಡಿಗೆ 3 ಅಡಿ ಸಾಲು, ವೈಡರ್ ಸ್ಪೇಸಿಂಗು, ಯಾಂತ್ರೀಕರಣಕ್ಕೆ ಸುಲಭವಾಗಿರಲಿ ಅಂತ. ನಮ್ಮದು 15 ಎಕರೆ ಇದೆ ರೇಷ್ಮೆ ಕಡ್ಡಿ. ಇಲ್ಲೊಂದು 5.5 ಎಕರೆ ಇದೆ, ಅತ್ಲ ಕಡೆ ಒಂದು 10 ಎಕರೆ ಇದೆ. ಇನ್ನೂ ಒಂದು 10 ಎಕರೆ ಮಾಡಬೇಕು ಅಂತಿದ್ವಿ, ಅದೆಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಇತ್ತೀಚೆಗೆ ಮಳೆಗಳು ಜಾಸ್ತಿ, ಸ್ವಲ್ಪ ಬಿಸಿಲು ಬಂದ ಮೇಲೆ ಇನ್ನೂ ಒಂದು 10 ಎಕರೆ ಮಾಡಿ 25 ಎಕರೆ ಆಗ್ತದೆ. ಆವಾಗ ಹುಳ ಮೇಯ್ಸೋಕ್ಕೆ ಪಕ್ಕದಲ್ಲಿ ನಾವು ಹುಳ ಮನೆಯೂ ಇದೆ, ಹುಳನೂ ಮೇಯಿಸ್ಬೇಕು ಅಂತ. ರೇಟು ತುಂಬ ಚೆನ್ನಾಗಿದೆ. ಇವಾಗ 800-900 ರೂಪಾಯಿ ಇದೆ 1 kg ಗೂಡು. 1000 kg ಗೂಡು ಬೆಳ್ಕೊಂಡ್ರೆ 8 ಲಕ್ಷ ರೂಪಾಯಿ. ಯಾವುದೇ ಸಾಫ್ಟ್ವೇರ್ ಕಂಪ್ನಿಗೆ ಏನು ಕಮ್ಮಿ ಇರಲ್ಲ. ನಾವು 8 ಲಕ್ಷ ರೂಪಾಯಿ ಆದಾಯ ಮಾಡ್ಕೋಬೋದು 1000 kg ಗೂಡು ಬೆಳೆದ್ರೆ. ರೈತರಿಗೆ ಒಳ್ಳೆ ಇದು ಮಾಡಿದ್ದಾರೆ. ನಮ್ಮ ಆದಾಯ ಜಾಸ್ತಿ ಆಗ್ತಾ ಇದೆ ರೇಷ್ಮೆ ಬೆಳೆಗಾರದ್ದು. ಮೊದಲು 300-400 ಗೂಡು ಹೋಗ್ತಾ ಇದ್ದು, 700-800 ಇದೆ ರೇಟು. 1000 kg 25 ದಿವಸದ ಬೆಳೆ, 1000 kg ಬೆಳ್ಕೊಂಡ್ರೆ 8 ಲಕ್ಷ ರೂಪಾಯಿ. ಕಮಿಷನ್ ಮಾರ್ಕೆಟಲ್ಲಿ ಕಮಿಷನ್ ಕೊಡೋಷ್ಟಿಲ್ಲ, ನಮ್ಮದೇ ಮಾರ್ಕೆಟ್ ಇದೆ, ಅಕೌಂಟ್ಗೆ ಹೋಗಿ ಡೈರೆಕ್ಟ್ ಬೀಳ್ತದೆ. ಒಂದೇ ಒಂದು ಮಧ್ಯವರ್ತಿಗಳ ಹಾವಳಿ ಇಲ್ಲ, ಎಲ್ಲ ಪಾರದರ್ಶಕವಾಗಿ ನಡೀತದೆ. ಇಂಡೆಂಟು ಜಾಸ್ತಿಯಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿ ಇನ್ನೊಂದು ಶೆಡ್ ಮಾಡಿದ್ದೀವಿ. ಅದಕ್ಕೆ ಸಾಧಾರಣವಾಗಿ ಬಿಲ್ಡಿಂಗು ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು 30-35 ಲಕ್ಷ ಬೀಳ್ತದೆ. ನಮಗೆ ಸರ್ಕಾರದಿಂದ 12 ಲಕ್ಷ ರೂಪಾಯಿ ಸಹಾಯಧನ ಇದೆ. ಅದು 70% ಯೂನಿಟ್ ಕಾಸ್ಟ್ ಥರ 9 ಲಕ್ಷ ರೂಪಾಯಿ ನಮಗೆ ಕೊಡ್ತಾರೆ. ಎಲ್ಲ ದಾಖಲಾತಿಗಳಲ್ಲಿ ಸಲ್ಲಿಸಿದ್ದೀವಿ. ಇನ್ನೇನು ಒಂದು 15-20 ದಿವಸದಲ್ಲಿ ಅದು ಕೊಡ್ತಾರೆ ಸರ್ಕಾರದವರು. ನಮ್ಮ ADS ಶ್ರೀನಿವಾಸ್ ಅವರು, DD ಕಾಳಪ್ಪನವರು ಎಲ್ಲ ಹೇಳಿದ್ದಾರೆ. ಇನ್ನೊಂದು 15-20 ದಿವಸ ಅಥವಾ ತಿಂಗಳಲ್ಲಿ 9 ಲಕ್ಷ ರೂಪಾಯಿ ಸಹಾಯಧನನ ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಡ್ರಿಪ್ ಕೊಟ್ಟಿದ್ದಾರೆ, ನಮ್ಮ ರೇಷ್ಮೆ ಬೆಳೆಗಾರರಿಗೆ ಡ್ರಿಪ್ ಕೊಟ್ಟಿದ್ದಾರೆ, ಪೌಡ್ರು ಕೊಡ್ತಾರೆ. 100 ಮೊಟ್ಟೆ ಚಾಕಿ ರೈತನ ತೊಗೊಂಡೋದ್ರೆ ನಮ್ಮ ಹತ್ರ ರೈತನಿಗೆ 1000 ರೂಪಾಯಿ ಸಬ್ಸಿಡಿ ಸೇರ್ತದೆ. ಉದ್ಯೋಗ ಖಾತ್ರಿಯಲ್ಲಿ ನರೇಗಾ ಅವ್ರ ತೋಟಕ್ಕೆ ಅವ್ರ ಗೊಬ್ಬರ ಎಲ್ಲ ಹಾಕೋಬೋದು ಸಣ್ಣ ರೈತರುಗಳಿಗೆ, ಅದೊಂದು ಸ್ಕೀಮ್ ಇದೆ. ಹುಳ ಮನೆಗೆ ಸಬ್ಸಿಡಿ ಕೊಡ್ತಾರೆ 3 ಲಕ್ಷ ರೂಪಾಯಿ ಅವ್ರಿಗೂ ಹುಳ ಮನೆ ಕಟ್ಟಿದ್ರೆ. ಆ ಥರ ಎಲ್ಲ ಸರ್ಕಾರದಿಂದ ತುಂಬ ಸವಲತ್ತುಗಳಿದೆ. ಅದು ಸದುಪಯೋಗ ಪಡಿಸ್ಕೊಂಡು ಎಲ್ಲ ರೈತರೆಲ್ಲ ಆದಾಯನ ದ್ವಿಗುಣಗೊಳಿಸ್ಕೋಬೇಕಂತ ನಾನು ಕೇಳ್ಕೊತೀನಿ. ಹೀಗೆ ರಘುಪತಿ ಗೌಡ ಅವರು ಸುಧಾರಿತ ಬೇಸಾಯ ಕ್ರಮ ಅಳವಡಿಸಿಕೊಂಡು ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪನ್ನು ಬೆಳೆದುಕೊಳ್ಳುತ್ತಿದ್ದಾರೆ ಹಾಗೂ ಚಾಕಿ ಸಾಕಣೆ ಕೇಂದ್ರವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡು ಆರೋಗ್ಯಕರ ಚಾಕಿಹುಳುಗಳನ್ನು ಒದಗಿಸಿ ಆದಾಯ ಗಳಿಸುತ್ತಿದ್ದಾರೆ.